ಗಡಿ ಭದ್ರತಾ ಪಡೆಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಿದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭದ್ರತಾ ಪಡೆ ಸೇರ್ತಾ ಇದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಇಬ್ಬರು ಯುವತಿಯರು ಕೂಡ ಭಾರತೀಯ ಗಡಿ ಭದ್ರತಾ ಪಡೆಗೆ ಸೇರಲು ಸಿದ್ಧರಾಗಿದ್ದಾರೆ. ಪುತ್ತೂರು ತಾಲೂಕಿನ ಬಲ್ನಾಡಿನ ರಮ್ಯಾ ಹಾಗೂ ಕಡಬ ತಾಲೂಕಿನ ಕಾಣಿಯೂರು ನಿವಾಸಿಯಾದ ಯೋಗಿತಾ ಏಪ್ರಿಲ್ 1ರಿಂದ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದ ಪದ್ಮಯ್ಯ ಗೌಡ ಹಾಗೂ ತೇಜಾವತಿ ದಂಪತಿಗಳ ಪುತ್ರಿ ರಮ್ಯಾ. ಈಕೆಯ ಸಹೋದರ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ ಅವರ ಕಿರಿಯ ಸಹಾಯಕರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಮ್ಯಾ ಕಳೆದ ವರ್ಷ ಫೆಬ್ರವರಿಯಲ್ಲಿ ಮೆಡಿಕಲ್ ಪರೀಕ್ಷೆಯನ್ನು ಬರೆದಿದ್ರು. ಆದರೆ ಕೊರೋನಾದಿಂದಾಗಿ ಅದರ ಫಲಿತಾಂಶ ತಡವಾಗಿ ಪ್ರಕಟವಾಗಿತ್ತು. ತನ್ನ ಶಾಲಾ ದಿನಗಳಲ್ಲಿಯೇ ಎನ್ಸಿಸಿಯಲ್ಲಿ ಪಾಲ್ಗೊಂಡು ತರಬೇತಿಯನ್ನ ಪಡೆದಿದ್ದ ಈಕೆ ಇದೀಗ ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿದ್ದಾರೆ. ಇಂಟ್ರೆಸ್ಟ್ ಇತ್ತು ಸಣ್ಣದಿಂದ. ನಾನು ಹೈಸ್ಕೂಲಲ್ಲೇ NCCಯಲ್ಲಿದ್ದೆ. ಜೂನಿಯರ್ ಕಾಲೇಜ್ ಕೊಂಬೆಟ್ಟಲ್ಲಿ ಹೈಸ್ಕೂಲ್ ಮಾಡಿದ್ದೆ. ಅಲ್ಲಿ ನಾನು ಸಾರ್ಜೆಂಟ್ ಆಗಿದ್ದೆ. ಮತ್ತು ವಿವೇಕಾನಂದ ಕಾಲೇಜಿಗೆ ಸೇರಿದೆ. ವಿವೇಕಾನಂದ ಕಾಲೇಜ್ ಡಿಗ್ರಿಯಲ್ಲಿ NCCಯಲ್ಲಿದ್ದೆ. ಅದರಲ್ಲಿ ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. ತುಂಬ ಕ್ಯಾಂಪೆಲ್ಲ ಅಟೆಂಡ್ ಮಾಡಿದ್ದೇನೆ. ತಾಲ್ಸೇನಿಕ್ ಕ್ಯಾಂಪು, CBC ಕ್ಯಾಂಪು ಎಲ್ಲ ಅಟೆಂಡ್ ಮಾಡಿದ್ದೇನೆ. ಹಾಗೆ ಮತ್ತು ನಮಗೆ NCCಯಲ್ಲಿ ಅಂದರೆ ಆರ್ಮಿಯವರೆಲ್ಲ ಬಂದು ನಮಗೆ ಟ್ರೈನಿಂಗ್ ಕೊಡೋದಲ್ಲ. ಹಾಗೆ ಅವರನ್ನು ನೋಡುವಾಗ ನಮಗೊಂದು ಇನ್ಫಾರ್ಮ್ ಹಾಕಿ ನಾವು ಸಹ ಒಂದು ಇರಬೇಕು ಅಂತೇಳಿ ನನಗೊಂದು ಆಸೆ ಇತ್ತು. ಹಾಗೆ ಆ ಇಂಟ್ರೆಸ್ಟಲ್ಲಿ ನಾನು ಅಪ್ಲೈ ಮಾಡಿದೆ. ಈಗ ತುಂಬ ಖುಷಿ ಆಗ್ತುಂಟು. ಯಾಕೆಂದರೆ ನಮ್ಮ ನೇಮಿಂದ ಪೇರೆಂಟ್ಸ್ ಅವರಿಗೆ ಸಹ ಒಂದು ಹೆಸರು ಬಂತಲ್ಲ, ಅವರ ಮೊದಲು ಅಚೀವ್ ಮಾಡಿದ್ದು ಅಂತೇಳಿ ಎಲ್ಲ ಊರಲ್ಲೆಲ್ಲ ಹೇಳ್ಕೊಂಡಿರ್ತಾರೆ. ಅದೊಂಥರ ನಮಗೊಂದು ಪ್ರೌಡ್ ಆಗುತ್ತೆ. ಈಗ ಪುರುಷರೇ ಪ್ರಧಾನ ಆಗಿರುವಂಥ ಇದರಲ್ಲಿ ಮಹಿಳೆಯರು ಯಾವ ರೀತಿ, ಅಂದರೆ ನೀವು ಕೂಡ ಯಾವ ರೀತಿ ತೋರ್ಪಣೆ ಮಾಡ್ಬೋದು? ಮಹಿಳೆಯರು ಪುರುಷರು ಅಂತೇಳಿ ಹಾಗೇನಿಲ್ಲ. ಈಗ ಮಹಿಳೆಯರು ಕೂಡ ಪುರುಷರಿಗೆ ಸಮವಾಗಿ ಈಗ ಮಾಡ್ತಿದ್ದಾರೆ. ಈಗ BSF ಅಲ್ಲಿ ಬಾರ್ಡ್ರಲ್ಲಿ ತುಂಬ ಜನ ಗರ್ಲ್ಸ್ ಕೂಡ ಇದು ಡ್ಯೂಟಿ ಮಾಡ್ತಿದ್ದಾರೆ. ಹಾಗೆ ಅದರಲ್ಲಿ ಏನು ಹೆದರಿಕೆ ಇಲ್ಲಪ್ಪ, ಹಾಗೇನಿಲ್ಲ, ಹೆದರಿಕೆ ಏನಿಲ್ಲ. ಕಡಬ ತಾಲೂಕಿನ ಕಾಣಿಯೂರು ಗ್ರಾಮದ ಮಲಿಕರ್ಜಿ ಮೇದಪ್ಪ ಗೌಡ ಮತ್ತು ದೇವಕಿಯವರ ಪುತ್ರಿ ಯೋಗಿತಾ ಎಂ ಭಾರತೀಯ ಸೇನೆಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿದ್ದು ಏಪ್ರಿಲ್ 1ರಂದು ಮಧ್ಯಪ್ರದೇಶದ ಗ್ವಾಲಿಯರ್ನ ತೇಕನ್ಪುರ್ನಲ್ಲಿ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಮೊದಲ ಬಾರಿಗೆ ಕಾಣಿಯೂರಿನ ಯುವತಿ ಮಿಲಿಟರಿಗೆ ಆಯ್ಕೆಗೊಂಡಿರುವ ಸಂತಸದಲ್ಲಿ ಕಾಣಿಯೂರಿನ ಜನರಿದ್ದಾರೆ. ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಎಳವೆಯಿಂದಲೇ ಸೇನೆ ಹಾಗೂ ಯೋಧರ ಬಗ್ಗೆ ಅಭಿಮಾನವನ್ನ ಹೊಂದಿದ್ದ ಈ ಯುವತಿಯರು ಇದೀಗ ತಾವು ಕೂಡ ಸೇನೆಯ ಅಂಗಕ್ಕೆ ಸೇರ್ಪಡೆಗೊಂಡು ಭಾರತ ಮಾತೆಯ ಸೇವೆಗೆ ಸನ್ನದ್ಧರಾಗಿದ್ದಾರೆ. ಸೇನೆಗೆ ಸೇರ್ಪಡೆ ಆಗಿದ್ದಾರೆ. ತುಂಬ ಇಷ್ಟ ಇತ್ತು ಅಂದರೆ ಸೇರಬೇಕು. ಹಾಗೆ ನನ್ನ ಮಾವನ ಮಕ್ಕಳಿತ್ತು, ಭಾವನ ಆರ್ಮಿಯಲ್ಲಿದ್ದಾರೆ. ಅಂದರೆ ಅವರನ್ನೆಲ್ಲ ನೋಡಿ ಕಲಿತದ್ದು. ನನ್ನ ಪಪ್ಪ ಅಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಆಗಿದ್ದರು, ಅಣ್ಣ ತಂಗಿ ಎಲ್ಲ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ. ಅದು ಆರ್ಮಿದೆಲ್ಲ ನೋಡುವಾಗ ಆಸೆ ಆಯಿತು, ನಾನೊಂದು ಆರ್ಮಿಗೆ ಹೋಗಬೇಕು ಹಾಗೆ ಕೆಲಸ ಸಣ್ಣದು ಖುಷಿ. ಮತ್ತು ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ, ಹೈಸ್ಕೂಲ್ ಹಾಗೆಲ್ಲ ಹೋಗುವಾಗ. ಹಾಗೆ ಆರ್ಮಿಗೆ ಅಪ್ಲೈ ಮಾಡಿ ಸರಿ. ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತುಂಟು. ಅಂದರೆ ಎಲ್ಲರೂ ಹೇಳ್ತಿದ್ರು ಪಪ್ಪನ ಹೆಸರಲ್ಲಿ, ಅಂದರೆ ನಮ್ಮ ತಂದೆಯವರ ಹೆಸರೆಲ್ಲ ನೀ ಅವರ ಮಗಳಲ್ಲ. ಇವಾಗ ನನ್ನ ಹೆಸರಲ್ಲಿ ನನ್ನ ಪಪ್ಪ ಅಮ್ಮನನ್ನೆಲ್ಲ ಗುರುತಿಸ್ತಾರೆ. ಅಂದರೆ ತುಂಬ ಖುಷಿ ಆಗ್ತದೆ. ನಾನೇನೋ ಮಾಡಿದೆ ಖುಷಿ ಹೇಳಲಿಕ್ಕಾಗುತ್ತೆ, ಅಷ್ಟು ಖುಷಿ ಆಯಿತು. ಭಾರತೀಯ ಸೇನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಬೆಳ್ತಂಗಡಿ ಹಾಗೂ ಪುತ್ತೂರು ಭಾಗದ ಹೆಚ್ಚಿನ ಜನ ಯೋಧರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೇನೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದು ನಿವೃತ್ತಿಯಲ್ಲಿರುವ ಹಲವು ಸೇನೆಯ ಯೋಧರು ಕೂಡ ತಮಗೆ ಸೇನೆಯಲ್ಲಿ ಸೇರಲು ಸ್ಫೂರ್ತಿಯಾಗಿದೆ ಎನ್ನುವುದು ಈ ಯುವತಿಯರ ಅಭಿಪ್ರಾಯವಾಗಿದೆ. ಅನೀಶ್ ಕುಮಾರ್, V4 ನ್ಯೂಸ್, ಪುತ್ತೂರು.